ಅಂಗಡಿ ಮುಚ್ಚುವ ವೇಳೆ ಹಾಲು ಖರೀದಿ ಮಾಡುವ ನೆಪದಲ್ಲಿ ಅಂಗಡಿ ಮಾಲೀಕನ ಸ್ಕೂಟಿಯಿಂದ 6 ಲಕ್ಷ ರೂಪಾಯಿ ನಗದು ದೋಚಿ ಪರಾರಿಯಾದ ಘಟನೆ ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿ ನಡೆದಿದೆ. ಇಲ್ಲಿನ ಕಾಪು ಮಹಾಲಸ ಸ್ಟೋರ್ ಮಾಲಕ ರಾಘವೇಂದ್ರ ಕಿಣಿ ಎಂಬವರು ಹಣವನ್ನು ಕಳೆದುಕೊಂಡ ಅಂಗಡಿ ಮಾಲಕರಾಗಿದ್ದು, ಕಾಪು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಕಾಪು ಪೇಟೆಯಲ್ಲಿ ಹಾರ್ಡ್ವೇರ್, ಹಾಲಿನ ವ್ಯಾಪಾರ ಸಹಿತ ಉದ್ಯಮವನ್ನು ಹೊಂದಿರುವ ರಾಘವೇಂದ್ರ ಕಿಣಿಯವರು ಗುರುವಾರದಂದು ರಾತ್ರಿ ಮಳಿಗೆಗೆ ಬೀಗ ಹಾಕುವ ವೇಳೆ ಈ ಘಟನೆ ಸಂಭವಿಸಿದೆ. ಮನೆಗೆ ತೆರಳುವ ಮುನ್ನ 3-4 ದಿನದ ವ್ಯವಹಾರದ ಸುಮಾರು 6 ಲಕ್ಷ ರೂಪಾಯಿ ನಗದನ್ನು ಸ್ಕೂಟಿಯಲ್ಲಿ ಇರಿಸಿ ಅಂಗಡಿಗೆ ಬೀಗ ಹಾಕಲು ತೆರಳಿದ ವೇಳೆ ಕರಾಮತ್ತು ತೋರಿದ ಕಳ್ಳರು ಸ್ಕೂಟಿಯನ್ನ ಪಂಕ್ಚರ್ ಮಾಡಿ ನಗದು ದೋಚಿ ಪರಾರಿಯಾಗಿದ್ದಾರೆ. ಬೆರಳಚ್ಚು ಶ್ವಾನದಳ ಸಹಿತ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಬಗ್ಗೆ ಕಾಪು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೂರು ಜನ ತೋರಿಸಿದ್ರು. ನಂತರ ಇನ್ನೇನು ಹೋಗ್ತಾರೆ ಬಂತಾರೆ ಪೊಲೀಸರು. ಗಾಡಿ ಪಂಚರ್ ಮಾಡ್ತಾರೆ. ಒಂದು ಗಾಡಿ ಬ್ಲ್ಯಾಕ್ ತಂಗ ಪಂಚರ್ ಮಾಡ್ತಾರೆ. ಒಂದು ಜೊತೆ ಹೀಗೆ ಇದ್ದಾರೆ. ಜೊತೆಗೆ ಬಾಡಿಗೆ ಪೂರ ಮೂರು ಗಾಡಿ ಎಲ್ಲ ಗೊತ್ತುಂಟಾಗಲಿ.